ಜನಪದ ಆರಾಧನಾ ಪರಂಪರೆಗಳಲ್ಲಿ ಭೂತಾರಾಧನೆ ಕೂಡ ಒಂದು. ಇದನ್ನ ದೈವಾರಾಧನೆ ಎಂದು ಕರೀತಾರೆ. ತುಳುನಾಡಿನಲ್ಲಿ ಅನೇಕ ರೀತಿಯಾದಂತಹ ಭೂತಗಳನ್ನು ಕಟ್ಟಲಾಗುತ್ತೆ. ಇದರಲ್ಲಿ ಒಂದು ಕಲ್ಲುಟ್ಟಿ ಭೂತ. ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಮಲಯಾಳ ಭೂತಗಳ ಕುರಿತು ಮತ್ತು ತುಳುನಾಡಿನ ಭೂತಗಳ ಕುರಿತಾಗಿ ತಯಾರಿಸಲಾದ ಸಾಕ್ಷ್ಯ ಚಿತ್ರ ದೈವನುಡಿ ಸರಣಿ ಪ್ರಸಾರ ಕಾರ್ಯಕ್ರಮವು ವಿ4 ನ್ಯೂಸ್ನಲ್ಲಿ ಪ್ರತಿ ಭಾನುವಾರ ಸಂಜೆ 7 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಸಾಕ್ಷ್ಯ ಚಿತ್ರವನ್ನು ರಾಜೇಶ್ ಬೆಜಂಗಳ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಕಾಸರಗೋಡಿನ ಜಯಂತ್ ಮಾಂಗಡ್ ನಿರ್ಮಿಸಿದ್ದಾರೆ. ಪ್ರತಿ ವಾರವೂ ಕೂಡ ಒಂದೊಂದು ಭೂತಗಳ ಕುರಿತಂತೆ ವಿಶೇಷತೆಯನ್ನ ಈ ಸಾಕ್ಷ್ಯ ಚಿತ್ರದಲ್ಲಿ ತಿಳಿಸಲಾಗಿದೆ. ದೈವನುಡಿ ಸಂಚಿಕೆಯಲ್ಲಿ ಈ ವಾರ ತುಳುನಾಡಿನ ಪ್ರಸಿದ್ಧ ಕಲ್ಲುಟ್ಟಿ ದೈವದ ಕುರಿತಾಗಿ ತಿಳಿಸಿಕೊಡಲಾಗಿದೆ. ತುಳುನಾಡಿನ ಭೂತಗಳಲ್ಲಿ ಒಂದಾದ ಕಲ್ಲುಟ್ಟಿ ದೈವದ ಕುರಿತಾದ ಸಂಪೂರ್ಣ ಕಥೆ ಮತ್ತು ಅದರ ಕುರಿತಾದ ಸಾಕ್ಷ್ಯ ಚಿತ್ರ ತೆರೆ ಕಾಣುತ್ತಿದೆ. ಅಣ್ಣ ತಂಗಿ ದೈವದ ಕುರಿತಾದ ಸಂಪೂರ್ಣ ಚಿತ್ರ ಇದಾಗಿದ್ದು, ಕಲ್ಲುಟ್ಟಿ ದೈವ ಎಂದರೆ ಅತ್ಯಂತ ಕಾರಣಿಕತೆಯನ್ನ ಹೊಂದಿರುವ ದೈವ. ಮನುಷ್ಯರಾಗಿದ್ದವರು ಸತ್ಯ ದೇವತೆಗಳಾಗಿ ರೂಪವನ್ನ ಪಡೆಯುತ್ತಾರೆ. ಈ ಸತ್ಯ ದೈವಗಳ ಕುರಿತಾದಂತಹ ಸಂಪೂರ್ಣ ಕಥೆಯನ್ನ ಈ ವಾರ ನೀಡಲಾಗಿದೆ. ರಾಜೇಶ್ ಬೆಜಂಗಳ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಕಾಸರಗೋಡಿನ ಜಯಂತ್ ಮಾಂಗಡ್ ನಿರ್ಮಿಸಿರುವ ದೈವನುಡಿ ಸಾಕ್ಷ್ಯ ಚಿತ್ರದ ನಾಳಿನ ಸಂಚಿಕೆಯಲ್ಲಿ ಕಲ್ಲುಟ್ಟಿ ದೈವದ ಕುರಿತಾದ ವಿಶೇಷತೆ ನಾಳೆ ರಾತ್ರಿ 7 ಗಂಟೆಗೆ ವಿ4 ನ್ಯೂಸ್ನಲ್ಲಿ ಪ್ರಸಾರವಾಗಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.